ನಡುವೆ ಪಂದ್ಯ ಪ್ರಾರಂಭವಾಗ್ತಾ ಇದ್ದ ಕೂಟದ 28ನೇ ಸ್ಪರ್ಧೆ ಕೆಜಿ ವಿಭಾಗದ 28ನೇ ಸ್ಪರ್ಧೆ ಪ್ರಾರಂಭ. ಅಲ್ಲಿ ಮುಕ್ತ ವಿಭಾಗದಲ್ಲಿ ಎಸ್ಎಚ್ ಕಾಲೇಜ್ ಇಲ್ವಾ, ಎಸ್ಎಚ್ ಕಾಲೇಜ್ ಶಿವಾಜಿ ಶ್ರೀ ಸ್ಪೋರ್ಟ್ಸ್ ಸುಳ್ಯ ವಿರುದ್ಧ ಮುಟ್ಟಬಾಯ್ ನಮ್ಮ ಕೋಲ್ಪೆಯ ಜಾನ್ ಕುಂಗ್ಲಿ ದಾಳಿಯಲ್ಲಿ ಕಬಡ್ಡಿ ಪಂದ್ಯವನ್ನು ತೂಯರ ವೈದ್ಯರಿಚಿನ ಅಪ್ಪೆನಗುಲ್ನ ಗಮನವು ಚಾವಡದ ಎದುರು ಭಾಗದ ಎಡಬೈಟ್ ಅಪ್ಪನ ವಿಶೇಷವಾದ ಕುಲ್ಲುನಂಚಿನ ಈ ವ್ಯವಸ್ಥೆಯನ್ನು ಧ್ಯಾನದಿಂದ ನಮ್ಮ ಮತದ ಮಾತಾ ಅಪ್ಪನ ಗಮನದ ಅವಲೋಕನದ ಈ ಪಂದ್ಯವನ್ನು ತೋಡು ಬಂದ ವಿನಃ ಶ್ರೀ ಸ್ಪೋರ್ಟ್ಸ್ ಸುಳ್ಯ ಮತ್ತು ಮುಟ್ಟಬೈ ನಡುವೆ 28ನೇ ಸ್ಪರ್ಧೆ ತಂಡವಾಗಿದೆ. ಜಾನ್ಪುರ್ಲಿ ಪ್ರಸ್ತುತ ಪಂದ್ಯದ ಆರಂಭದ ನಿಮಿಷದಲ್ಲಿ ನಾವಿದ್ದಾಗ ಮುಟ್ರಬೈಲ್ ಟೈಗರ್ಸ್ ವಿರುದ್ಧ ಶ್ರೀ ಸ್ಪೋರ್ಟ್ಸ್ ಸುಳ್ಯ. ಬಿ ಅಂಕಣದಲ್ಲಿ ಒಂದರ್ಧ ಗಂಟೆಯಿಂದ ತೀರ್ಪುಗಾರರಿಗೆ ಬಹಳಷ್ಟು ವಿಶ್ರಾಂತಿ ದೊರೆತಾ ಇದೆ. ಅಲ್ಲಿ ದ್ವಿತೀಯ ಪಂದ್ಯ ಆಡುವಂತಹ ಶಿವಾಜಿ ಸೇವಾ ಟ್ರಸ್ಟ್ ಬೆಂಗಳೂರು ಎಸ್ಎಚ್ ಕಾಲೇಜ್ ಮಣತ್ಯಾರು ಎರಡು ತಂಡ ಸಹ ಅಲ್ಲಿ ಕಾಣ್ತಾ ಇಲ್ಲ. ಶಿವಾಜಿ ಸೇವಾ ಟ್ರಸ್ಟ್ ಬೆಂಗಳೂರು ತಾವು ತಂಡ ಇದೆಯಾ? ಶೇಖರಾರ್ ಕಾಲೇಜು ಮಣತ್ಯಾರು ತಂಡದ ಅನುಪಸ್ಥಿತಿ ಕಾಣ್ತಾ ಇದೆ. ಬೇಲೂರು ತಂಡದವರು ಇದ್ದಾರ? ಬೇಲೂರು ತಂಡದವರು ಇದ್ದಾರ?
ಮುಂಡಬೈ ಟೈಗರ್ ಶ್ರೀ ಸ್ಪೋರ್ಟ್ಸ್ ಸುಳ್ಯ ಇಲ್ಲಿ ಪಂದ್ಯ ಆಗ್ತಾ ಇದೆ. ಫ್ರೆಂಡ್ಸ್ ತಂಡದವರು ದೊಡ್ಡಮನೆ ಪುನೀತ್ ರಾಜ್ಕುಮಾರ್, ಕೆಜಿ ವಿಭಾಗದ ಎರಡು ತಂಡದವರು ಅಲ್ಲಿ ಬಿ ಅಂಕಣಕ್ಕೆ ತೆರಳಿ. ದೊಡ್ಡಮನೆ ಪುನೀತ್ ರಾಜ್ಕುಮಾರ್, ಫ್ರೆಂಡ್ಸ್ ಕುಂದತೋಡಿ ಎರಡು ತಂಡದವರು ಅಂಕಣ ಬಿ ಅನ್ನು ಪ್ರವೇಶ ಮಾಡಿ. ಎರಡು ತಂಡದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಗ್ಗಜಗ್ಗಾಟ ಸ್ಪರ್ಧೆಗೆ ಹೊಸ ಆಯಾಮವನ್ನು ನೀಡಿದಂತಹ ಸಿದ್ದಗಟ್ಟೆ ಹೇಮಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಮಾನ್ಯ ಹೇಮಚಂದ್ರ ಸಿದ್ದಗಟ್ಟೆ ಅವರನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 29ನೇ ಸ್ಪರ್ಧೆಗಾಗಿ ಅಂಕಣಕ್ಕೆ ಕರೀತಾ ಇದ್ದಾರೆ. ದಯವಿಟ್ಟು ಶೀಘ್ರದಲ್ಲಿ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿ. ಸಿದ್ದಗಟ್ಟೆಯ ಪಂಚಾಯತ್ ಸದಸ್ಯ ಉದಯ್ ಕುಮಾರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಅವರನ್ನು ಸಹ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಸಿದ್ದಗಟ್ಟೆ ದೇವರು ಇದ್ದಾರೆ ನಮ್ಮ ಜೊತೆಗೆ, ಅವರನ್ನು ಸಹ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದೊಡ್ಡಮನೆ ಪುನೀತ್ ರಾಜ್ಕುಮಾರ್ ತಂಡ ಒಳಮನೆ ಫ್ರೆಂಡ್ಸ್ ಕುಂಜತೋಡಿ. ನಿನ್ನೆ ನಮ್ಮ ಬಂಟ್ವಾಳದ ಶಾಸಕರು ಗೌರವಾನ್ವಿತ ರಾಜೇಶ್ ನಾಯಕ್ ಅವರು ಬಂದಾಗ ಈ ಒಂದು ಅದ್ದೂರಿಯ ವ್ಯವಸ್ಥೆಗೆ, ಈ ಕ್ರೀಡಾಂಗಣಕ್ಕೆ ಬೇಕಾದಂತಹ ವ್ಯವಸ್ಥೆಗೆ ಅವರು ಅವರ ಅನುದಾನವನ್ನ ನೀಡಿ ನಮ್ಮ ತುಂಗಪ್ಪ ಪಂಗೇರ ಹೆಗಲಿನ ಸ್ವಲ್ಪ ಭಾರವನ್ನ ಕಡಿಮೆ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ದೇವದಾಸ್ ಶೆಟ್ಟಿ ಅವರು ಅವರ ಯಾವುದಾದ್ರೂ ಒಂದು ಅನುದಾನವನ್ನ ನಮ್ಮ ಈ ಕ್ರೀಡಾಂಗಣಕ್ಕೆ ನೀಡಿದರೆ ನಾವು ಶಾಶ್ವತವಾದಂತಹ ಗ್ಯಾಲರಿಯ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಮನಸ್ಸು ನಮ್ಮ ತುಂಗಪ್ಪ ಬಂಗೇರ ಅವರಿಗೆ ಇದೆ. ಅದಕ್ಕೆ ತಮ್ಮಂತವರ ಸಹಕಾರಗಳು ಸಿಕ್ಕಿದ್ರೆ ಅದನ್ನ ಬರುವ ವರ್ಷ ಮ್ಯಾಚ್ ಆಗುವ ಮೊದಲು ಆ ವ್ಯವಸ್ಥೆಯನ್ನ ಮಾಡುವುದಕ್ಕೆ ಬಹಳ ಸಹಕಾರಿಯಾಗ್ತದೆ. ಮಾನ್ಯ ದೇವದಾಸ್ ಶೆಟ್ಟಿ ಅವರು ಇದಕ್ಕೆ ನಮಗೆ ಸಹಕಾರ ನೀಡ್ತಾರೆ ಎಂಬ ಭರವಸೆ ಇದೆ ನಮಗೆ. ಕಳೆದ ವರ್ಷ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ನಮ್ಮ ಪ್ರೀತಿಯ ಸಂಸದರು ಮಾನ್ಯ ನಳಿನ್ ಕುಮಾರ್ ಅವರು ಬಂದಾಗ ಈ ಕ್ರೀಡಾಂಗಣಕ್ಕೆ ಇದಕ್ಕೆ ಚಪ್ಪರದ ಏನು ಮೇಲ್ಛಾವಣಿಯ ವ್ಯವಸ್ಥೆಯನ್ನ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು. ಅದು ಈ ವರ್ಷ ಆಗುವಾಗ ಅದರ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ಮುಂದಿನ ವರ್ಷಕ್ಕೆ ಎಲ್ಲ ಸುಸಜ್ಜಿತವಾದಂತಹ ಕ್ರೀಡಾಂಗಣ, ಒಳಾಂಗಣ ಕ್ರೀಡಾಂಗಣ ಆಗುವಂತ ಎಲ್ಲ ವ್ಯವಸ್ಥೆಗೆ ತಮ್ಮಂತವರು ಎಲ್ಲರೂ ಸಹ ಮಾನ್ಯ ತುಂಗಪ್ಪ ಪಂಗೇರಿಗೆ ಬಹಳ ವಿಶೇಷವಾದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅದು ಕ್ರೀಡೆ ಆಗಿರ್ಬೋದು ಅಥವಾ ಸಾರ್ವಜನಿಕ ವಿವಾಹ ಆಗಿರ್ಬೋದು, ಇಂಥ ನಾಟಕ ಕಲೆಗೆ ಪ್ರೋತ್ಸಾಹ ಕೊಡುತ್ತಿರುವುದು, ಇಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಈ ಕುಂಜಾಲಗಟ್ಟೆಗೆ ಒಂದು ಸುಸಜ್ಜಿತ ಕ್ರೀಡಾಂಗಣದ ಬಗ್ಗೆ ಬಹಳಷ್ಟು ವರ್ಷದಿಂದ ಯೋಚನೆ ಮಾಡಿದಂತಹ ಅವರ ಯೋಚನೆ ಇದೀಗ ಫಲ ಕಾಣ್ತಾ ಇದೆ. ಈ ಕ್ರೀಡಾಂಗಣದ ಮೇಲ್ಛಾವಣಿ, ಕ್ರೀಡಾಂಗಣಕ್ಕೆ ಇಂಟರ್ಲಾಕ್ ಅಳವಡಿಕೆ, ಶಾಶ್ವತವಾಗಿ ವೇದಿಕೆಯ ನಿರ್ಮಾಣ ಮತ್ತು ಇದರ ಸುತ್ತ ಗ್ಯಾಲರಿಯ ವ್ಯವಸ್ಥೆಯ ಬಗ್ಗೆ ಈಗಾಗಲೇ ಸಂಸದರು ಶಾಸಕರಿಗೆ ಮನವಿಯನ್ನು ನೀಡಿದ್ದಾರೆ. ಬಹುಶಃ ಸರ್ಕಾರದ ಅನುದಾನವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಶಾಸಕರ ಜೊತೆ ಸದಾ ನೆನಪನ್ನು ಮಾಡಿಕೊಂಡು ಈಗೇನು ತಾವು ತಿಳಿಸಿದ್ದೀರಿ, ಬರುವ ಕ್ರೀಡಾ ಉತ್ಸವದ ಮೊದಲು
ಈ ಒಂದು ಕೆಲಸ ಕಾರ್ಯಗಳಾಗಬೇಕೆನ್ನುವಂತ ಏನು ನಿಮ್ಮ ನಿರೀಕ್ಷೆ ಇದೆ. ಬಹುಶಃ ಖಂಡಿತವಾಗಿ ನಾನು ತುಂಗಪ್ಪಣ್ಣ ಮತ್ತು ನಾವು ಬಹಳ ಆತ್ಮೀಯರು, ಪ್ರತಿದಿನ ಕೂಡ ಖಂಡಿತವಾಗಿ ಇದ್ದೇನೆ. ಸನ್ಮಾನ್ಯ ದೇವರಾವ್ ಶೆಟ್ಟಿ ಅವರು ಮಾನ್ಯ ತುಂಗಪ್ಪ ಬಂಗೇರರ ಜೊತೆಗೆ ತಮ್ಮೆಲ್ಲ ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ಜೊತೆಗೆ ಇರ್ತೇನೆಂಬ ವಿಶ್ವಾಸದ ಭರವಸೆಯ ಮಾತು. ಒಂದು ಮ್ಯಾಚ್ ಆಡಿ ವಾಪಸ್ ಬೆಂಗಳೂರಿಗೆ ಹೋಗಿದ್ದೀರಾ ತಾವು. ದೊಡ್ಡ ಮನೆ ಗುಂಜತೋಡಿ ಅವರು, ಫ್ರೆಂಡ್ಸ್ ಗುಂಜತೋಡಿ. ಈ ಅಂಕಣದಲ್ಲಿ ಸ್ಪರ್ಧೆ ನಿಂತು ಹೋಗಿ ಸರಿಸುಮಾರು ಗಂಟೆಗಳೇ ಆಯಿತು. ಅಲ್ಲಿ ಕುಂಜತೋಡಿ ಮತ್ತು ದೊಡ್ಡಮನಿ ಪುನೀತ್ ರಾಜ್ಕುಮಾರ್ ತಂಡವನ್ನ ನಿರಂತರವಾಗಿ ಕರೀತಾ ಇದ್ದಾವೆ. ಕೆಜಿ ವಿಭಾಗದ ಮುಂದಿನ ಸ್ಪರ್ಧೆಗಾಗಿ ತಾವುಗಳು ಶೀಘ್ರದಲ್ಲೇ ಅಂಕಣವನ್ನು ಪ್ರವೇಶ ಮಾಡಬೇಕು. ಅದೇ ಪ್ರಕಾರ ಇಲ್ಲಿ ಎ ಅಂಕಣದಲ್ಲಿ ಮುಂದೆ ಫ್ರೆಂಡ್ಸ್ ದೇವಿನಗರ ಗೋಪಾಲಕೃಷ್ಣ ಯುವಕ ಮಂಡಲ ಸವಣಾಲು ಎ ಅಂಕಣದ ಮುಂದಿನ ಸ್ಪರ್ಧೆ ಆಗಿದೆ. ಸವಣಾಲು ಮತ್ತು ದೇವಿನಗರ. ಎಸ್ ಜಾಂಕೋಗ್ಲಿ ಆತ್ಮವಿಶ್ವಾಸದಲ್ಲಿ ಉಂಟಾಗ ಸ್ಪರ್ಧೆಯ ಅಂಕಗಳ ಕಡೆ ಗಮನ ಕೊಟ್ಟಲ್ಲಿ 8-4 ಸೂಪರ್ ಟೇಕಲ್ ಆನ್ ಆಗಿದೆ. ಮಂಡ್ರಬೈಲ್ ಟೈಗರ್ಸ್ ವಿರುದ್ಧ ಶ್ರೀ ಸ್ಪೋರ್ಟ್ಸ್ ಸುಳ್ಯ ನಡೆಯುವ ಸ್ಪರ್ಧೆ. ಈ ಮದುವೆ ಈಚ್ ಪಾಯಿಂಟ್ ಸೂಪರ್ ಟೇಕಲ್ 2 ಅಂಕ ಮಂಡ್ರಬೈಲ್, 1 ಅಂಕ ಸುಳ್ಯ. 6-9 9-6 ಅಂತಿಮ ಆಟಗಾರ. ಇಬ್ಬರು ಆಟಗಾರಿದ್ದಾರೆ ಮುಂಡಬೈಲ್ ವಿಭಾಗದಲ್ಲಿ. ಆಹಾ, ಅಚಾನಕ್ ಆಕ್ರಮಣ. 10ನೇ ಅಂಕ 10-6. ಕೆಜಿ ವಿಭಾಗದ 31ನೇ ಪಂದ್ಯಕ್ಕೂ ಸಹ ತಂಡ ಸಿದ್ಧರಾಗಿ 7 ಬ್ರದರ್ಸ್ ಕಲ್ಪನೆ, ಶೈನ್ ಸ್ಪೋರ್ಟ್ಸ್ ಮಂಗಳೂರು. ಅಶೋಕ್ ಬೇಡೂರು ತಮ್ಮ ತಂಡವನ್ನ ಬಿ ಅಂಕಣಕ್ಕೆ ಕರೆತನ್ನಿ. ದೊಡ್ಡಮನೆ ಕುಂಜತೋಡಿ ಬಿ ಅಂಕಣಕ್ಕೆ ಬನ್ನಿ. ಪುನೀತ್ ರಾಜ್ಕುಮಾರ್ ಬನ್ನಿ. ದೊಡ್ಡಮನಿ ಪುನೀತ್ ರಾಜ್ಕುಮಾರ್ ಕುಂಜತೋಡಿ ಬಿ ಅಂಕಣಕ್ಕೆ ಬರುವಂತೆ. ಅಂತಿಮ 5 ನಿಮಿಷದಲ್ಲಿ ಸ್ಪರ್ಧೆ ಇದೆ. ಜಾನ್ ಟುಂಗ್ಲಿ ಅವರ ಹಿಡಿತ. ಲಾಸ್ಟ್ 5 ಮಿನಿಟ್ಸ್ 13-7 13-7 ಶ್ರೀ ಸ್ಪೋರ್ಟ್ಸ್ ಸುಳ್ಯ. ಈ ಅಂಕಣದಲ್ಲಿ ಮುಂದಿನ ಪಂದ್ಯ ಯಾವುದು ಇವಾಗ? ಎಸ್, ಈ ಅಂಕಣದಲ್ಲಿ 30ನೇ ಸ್ಪರ್ಧೆ ಫ್ರೆಂಡ್ಸ್ ದೇವಿನಗರ ಮತ್ತು ಗೋಪಾಲಕೃಷ್ಣ ಯುವಕ ಮಂಡಲ ಸವಣಾಲು. ಕುಂಜತೋಡಿ ಅವರು ಹೇಳ್ತಾ ಇದ್ದಾರೆ. ದೊಡ್ಡಮನೆ ಕುಂಜತೋಡಿ ಅವರ ಅಂಕಣವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ದೊಡ್ಡಮನಿ ಪುನೀತ್ ರಾಜ್ಕುಮಾರ್ ಅವರೊಡನೆ ಬನ್ನಿ. ಉದ್ಯಾನ ನಗರಿ ಬೆಂಗಳೂರಿನಿಂದ ನಿನ್ನೆ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ 2 ಸ್ಪರ್ಧೆಗಳನ್ನ ಗೆಲ್ಲುವ ಮೂಲಕ 3ನೇ ಸುತ್ತಿನ ಸ್ಪರ್ಧೆಗಳಿಗೆ ಆಯ್ಕೆಗೊಂಡಂತಹ ದೊಡ್ಡಮನಿ ಪುನೀತ್ ರಾಜ್ಕುಮಾರ್ ದೊಡ್ಡ ಮನಸ್ಸು ಮಾಡಿ ಬನ್ನಿ. ಬರ್ತಾ ಇದ್ದಾರೆ ದೊಡ್ಡಮನಿ ಪುನೀತ್ ರಾಜ್ಕುಮಾರ್. ಇದು ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳ್ಬೇಡಿ. ಶಿವಾಜಿ ಸೇವಾ ಟ್ರಸ್ಟ್ ಬೆಂಗಳೂರು. ಒಂಬತ್ತು 15 ಮತ್ತೆ ಜಾಂಕೋಗ್ಲಿ 9:15 ಶ್ರೀ ಸ್ಪೋರ್ಟ್ಸ್ ಸುಳ್ಯ ಲೀಡಿಂಗ್ ಬೈ 6 ಪಾಯಿಂಟ್ಸ್. ಗಮನಿಸಿ, ಈ ಎ ಅಂಕಣದಲ್ಲಿ ಮುಂದಿನ ಸ್ಪರ್ಧೆ ಫ್ರೆಂಡ್ಸ್ ದೇವಿನಗರ ವಿರುದ್ಧ ಸವಣಾಲು ಗೋಪಾಲಕೃಷ್ಣ ಯುವಕ ಮಂಡಲ. ಎರಡು ಅಂಕ ಸುಳ್ಯ ಖಾತೆಗೆ 17ಕ್ಕೆ ತಲುಪಿ 17-9. ಅಂತಿಮ 3 ನಿಮಿಷ ಶ್ರೀ ಸುಳ್ಯ 17 ಮುಂಡ್ರಬೈಲ್ 9 8 ಅಂಕಗಳಲ್ಲಿ ಮುನ್ನಡೆ.
18 18-9. Oh. 2 points. 29. ಬನ್ನಿ ದೇವಿ ನಗರ 30ನೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡ ಒಳಬರುವಂತೆ ಕೋರಿಕೆ. ದಿವಾಕರ್ ಅವರೇ, ಎಸ್, ಉತ್ತರ ವಿಭಾಗದ ದ್ವಿತೀಯ ಪಂದ್ಯ ಶಿವಾಜಿ ಸೇವಾ ಟ್ರಸ್ಟ್ ಎಸ್ಎಚ್ ಕಾಲೇಜ್ ಮರಂತ್ಯಾರು ತಂಡದ ಅನುಪಸ್ಥಿತಿಯಲ್ಲಿ ಶಿವಾಜಿ ಸೇವಾ ಟ್ರಸ್ಟ್ ಬೆಂಗಳೂರು ಮುಂದಿನ ಹಂತಕ್ಕೆ ಪ್ರವೇಶವನ್ನು ಮಾಡಿಕೊಂಡಿದ್ದಾರೆ. ಪಂದ್ಯವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನನಗೆ ಬರುವ ಅವಶ್ಯಕತೆ ಇಲ್ಲಲ್ಲ ಸರ್? ಇಲ್ಲ ಬರೋಣ ಸರ್. ನಮ್ದು ಬೇರೆ ಪಂದ್ಯ ಆಗ್ತಾ ಇದೆ.